ನಾನೊಂದು 25 ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೀನಿ. ನಾನು ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರನ್ನು ಸಂಪರ್ಕ ಮಾಡಿದ ನಂತರ ಹೆಚ್ಚಿನ ದೇಶದಲ್ಲಿ ತುಳು ನಾಟಕದ ಪ್ರಥಮ ಧ್ವಜವನ್ನೇ ಹಾಕಿದ್ದು ನಮ್ಮ ತಂಡ. ಮೂಲತಃ ನಾನು ರಂಗಭೂಮಿ ಆಗಿರೋದ್ರಿಂದ ನನಗೆ ಸಂಭಾಷಣೆ ಬರೀಲಿಕ್ಕೆ ಏನು ಇದು ಕಷ್ಟವಾಗಲಿಲ್ಲ ನನಗೆ. ಆದರೆ ಸಿನಿಮಾ ಬೇರೆ, ನಾಟಕ ಬೇರೆ. ಸಿನಿಮಾದಲ್ಲಿ ಲೆಂತ್ ಡೈಲಾಗ್ ಕೊಡಲಿಕ್ಕೆ ಆಗೋದಿಲ್ಲ. ನಾಟಕದಲ್ಲಿ ನಾವು 13 ದೃಶ್ಯಗಳಲ್ಲಿ ನಾಟಕವನ್ನು ಮುಗಿಸ್ತೇವೆ, 14 ದೃಶ್ಯದಲ್ಲಿ ಮುಗಿಸ್ತೇವೆ. ಇಲ್ಲಿ 40-50 ದೃಶ್ಯಗಳು ಬರ್ತದೆ. ಆದರೆ ಇದೊಂದು ವಿಭಿನ್ನವಾಗಿ ಮಾಡಿದ್ದೇವೆ ನಾವು. ನನ್ನ ರಂಗಭೂಮಿಯ ಅನುಭವವನ್ನು ಬೇರೆ ನಾನು ಮಾಡಿದ್ದೊಂದು 2-3 ಸಿನಿಮಾ ಆಗಿದ್ದರು. ನಾನೊಂದು 25 ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೀನಿ. ನಾನು ಸಂಭಾಷಣೆ ಬರೆದೀನಿ, ಸಹನಿರ್ದೇಶಕನಾಗಿ ಕೆಲಸ ಮಾಡಿದ್ದೀನಿ. ರಿಚರ್ಡ್ ಕ್ಯಾಸ್ಟಿನವರ ಬಂಗಾರ ಪಟ್ಲೇರು ಸಿನಿಮಾದ ಮೂಲಕ ನಾನು ಚಿತ್ರರಂಗಕ್ಕೆ ಬಂದೆ. ಸೆಪ್ಟೆಂಬರ್ 8 ಸಿನಿಮಾದ ಮೂಲಕ ಪ್ರಥಮವಾಗಿ 1989 ಏನಾದ್ರು ಆಗಿರೋದು. ಅದರ ಅನುಭವ ಇಲ್ಲ. ಇಲ್ಲಿ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವ್ರನ್ನ ನಾನು ಸಂಪರ್ಕ ಮಾಡಿದ ನಂತರ ನಿರ್ಮಾಪಕರ ಸಂಪರ್ಕ ಆಯಿತು. ಅದು ನಿರ್ಮಾಪಕರಿಗೆ ನಂದು ಪರಿಚಯ ಇತ್ತು, ನನಗೆ ಅವರ ಪರಿಚಯ ಇರಲಿಲ್ಲ. ಅವರು ನನ್ನ ಒಂದು ದೊಡ್ಡ ಅಭಿಮಾನಿ. ಅವರು ನಮ್ಮ ಅರುಣ್ ರೈ ತೋಡಾರವರು. ಅವ್ರು ನಾನೇ ಬೇಕಂತೇಳಿ ಅವರು ಆಟ ಹಿಡಿದ್ರು. ಹಾಗೆ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರು ಕೂಡ ಸುಮಾರು ಕಡೆ ಈ ಕತೆಗೆ ಯಾರು ಸೂಕ್ತ ಅಂತ ಕೇಳುವಾಗ ನನ್ನ ಹೆಸರೇ ಬಂತು. ಅಲ್ಲಿ ಒಂದು ಅವಕಾಶ ಅದರಲ್ಲಿ ಸಿಕ್ಕಿತು. ಆನಂತರ ನಾವು ಕಥೆಯನ್ನು ಮಾಡಲಿಕ್ಕೆ ಹೋಗುವಾಗ ಈ ಕಂಬಳದ ಬಗ್ಗೆ ಅವರಲ್ಲಿ ಇರುವಂಥ ಪುಸ್ತಕಗಳು ಮತ್ತು ಪೇಪರ್ ಕಟ್ಟಿಂಗ್ಸ್ ಮತ್ತು ನಾವು ಮನೆ ತಿರುಗಿದ್ವಲ್ಲ, ಅದು ನಮಗೆ ತುಂಬ ಸಹಕಾರಿ ಆಯಿತು. ಮತ್ತು ಕಂಬಳ ಸ್ಟೇ ಆದ ನಿಷೇಧ ಬಂದ ಸಮಯದಲ್ಲಿ ನಾನು ಆ ಹೋರಾಟದಲ್ಲಿ ಭಾಗಿಯಾಗಿದ್ದೆ. ಅದು ನನಗೆ ಅನುಕೂಲ ಆಯಿತು. ಸ್ವಲ್ಪ ಆ ಹೋರಾಟದಲ್ಲಿ ನಾನು ಭಾಗಿಯಾಗಿದ್ದೆ. ಅದೆಲ್ಲ ಇದರಲ್ಲಿ ಬಂದಿದೆ. ಮತ್ತು ಅದರಲ್ಲಿ ಹೋರಾಟ ಮಾಡಿ ಹೇಗೆ ಜಯ ಸಿಕ್ಕಿತು, ಹೈಕೋರ್ಟ್ನಲ್ಲಿ ಯಾವ ರೀತಿಯ ವಾದಗಳಾಯಿತು, ಅದಕ್ಕೆ ಸಂಬಂಧಪಟ್ಟ ವಕೀಲರನ್ನು ಸಂಪರ್ಕಿಸಿ ಅವರ ಹತ್ರ ಎಲ್ಲ ಸುಮಾರು 1,000 ಪೇಜಿನ ಇದಿತ್ತು, ಆರ್ಗ್ಯುಮೆಂಟ್ ಇದು ಕಾಪೀಸ್ ಇತ್ತಲ್ಲ, ಅದೆಲ್ಲ ನೋಡಿ ಸ್ಟಡಿ ಮಾಡಿಕೊಂಡು ಕಾಲ್ಪನಿಕವಾಗಿ ನಾವೇ ಸ್ವಲ್ಪ ಅದರಲ್ಲಿ ಇರುವಂಥದ್ದು ಮತ್ತು ನಮ್ಮ ಸಿನಿಮ್ಯಾಟಿಕ್ ಆಗಿ ನಾವು ಮಾಡಿಕೊಂಡು ಇದರ ಕಥೆಯನ್ನು ನಾವು ರಚನೆ ಮಾಡಿದೆವು. ಮತ್ತು ಎಲ್ಲದಕ್ಕೆ ಒಂದು ಅಲ್ಲಿಯ ಸಂಪ್ರದಾಯಬದ್ಧ ಪನಿಕುಲುನ್ ಸಾಂಗ್ ಅಂತ ಇದೆ, ಅದಕ್ಕೆ ಕೂಡ ನಾವು ಅದರ ಜನಾಂಗದವರನ್ನು ಭೇಟಿ ಮಾಡಿಕೊಂಡು ಅವರನ್ನು ಸಂಪರ್ಕಿಸಿ ಮಾತುಕತೆ ನಡೆಸಿ ಮಾಡಿದ್ದೇವೆ. ತುಂಬ ಕಷ್ಟಪಟ್ಟಿದ್ದೇವೆ ಈ ಸಿನಿಮಾಕ್ಕೆ. ಅವರು ತುಂಬ ಕಷ್ಟಪಟ್ಟಿದ್ದಾರೆ. ರಾಜೇಂದ್ರ ಸಿಂಗ್ ಬಾಬು ಅವರು ಸುಮಾರು 2 ವರ್ಷದಿಂದ ಕೋಣಗಳ ಹಿಂದೆ ಇದ್ದಾರೆ. ಅವರು ಕೋಣಗಳೆಂದರೆ ನಮ್ಮಲ್ಲಿ ಸ್ಟಾರ್ ಕೋಣಗಳಿವೆ, ಸುಮಾರು ಒಂದು 20-25 ಸ್ಟಾರ್ ಕೋಣಗಳಿವೆ. ಧೋನಿ ಇದ್ದಾನೆ, ಮುನ್ನ, ಚೆನ್ನ, ರಾಜ, ಮೋಡೆ ಅಂತ ಇದ್ದಾನೆ, ಮುಖೇಶ ಅಂತ ಇದ್ದಾನೆ. ಆ ಕೋಣಗಳೇ ಈ ಸಿನಿಮಾದ ಹೀರೋ. ಮುಖ್ಯವಾಗಿ ಹೇಳಬೇಕಂತಾದರೆ ಈ ಸಿನಿಮಾದಲ್ಲಿ ಓಟಗಾರ ಮತ್ತು ಕೋಣ ಈ ಚಿತ್ರದ ಮೈನ್ ಪ್ಲಸ್ ಪಾಯಿಂಟ್ ಇದರಲ್ಲಿ. ಮತ್ತು ಕಂಬಳ ಕ್ರೀಡೆ ಅಂತ ಹೇಳಿದರೆ ನಮ್ಮದು ಮಂಗಳೂರು ಮಾತ್ರ ಅಲ್ಲ, ಉಡುಪಿ ಜಿಲ್ಲೆ ಮಾತ್ರ ಅಲ್ಲ, ಕಾಸರಗೋಡು ಜಿಲ್ಲೆ ಮಾತ್ರ ಅಲ್ಲ, ದೇಶಾದ್ಯಂತ ನಮ್ಮ ತುಳುವರು ಎಲ್ಲಿದ್ದಾರೆ, ಅದು ದುಬೈ, ಅಬುದಾಬಿ, ಕುವೈಟ್, ಮಸ್ಕಟ್, ಬಾರೇನ್ ಎಲ್ಲಿರಲಿ, ಇಲ್ಲಿ ಕಂಬಳ ನಡೀತಿರುವಾಗ ಅವರಲ್ಲಿ ನೋಡ್ತಾ ಇರ್ತಾರೆ. ಅವರು ಕೆಲವರು ಊರಿಗೆ ಆಗಮಿಸುವಂಥದ್ದು ಇದೆ. ನಮ್ಮ ಒಂದು ಹೆಮ್ಮೆಯ ಕ್ರೀಡೆ ಅದು. ಈ ಕ್ರೀಡೆ ಬಗ್ಗೆ ಸಿನಿಮಾ ಮಾಡ್ತಿರೋದು, ನನಗೆ ಇದರಲ್ಲಿ ಕೆಲಸ ಮಾಡ್ತಿರೋದು ತುಂಬ ಖುಷಿಯ ಸಂಗತಿ. ತುಳು ಚಿತ್ರರಂಗಕ್ಕೆ ಒಂದು ಹೊಸ ಆಯಾಮ ಬೇಕು. ಏನಂತ ಹೇಳಿದರೆ ನಮ್ಮ ವರ್ಷಕ್ಕೆ 20 ಸಿನಿಮಾ ಆದರೆ 20 ಕಾಮಿಡಿ ಸಿನಿಮಾಗಳೇ ಬರ್ತಾಯಿವೆ. ಯಾರೂ ಧೈರ್ಯ ಮಾಡ್ತಾಯಿಲ್ಲ ಕಥಾನಕ ಸಿನಿಮಾವನ್ನು ಮಾಡಲಿಕ್ಕೆ. ಬದಲಾವಣೆ ಬೇಕು ನಮಗೆ. ಆ ಸರಿಯಾದ ಸಮಯದಲ್ಲಿ ಈ ಪ್ರಾಜೆಕ್ಟ್ ನನಗೆ ಸಿಕ್ಕಿದೆ. ನನ್ನ ಪ್ರಾಮಾಣಿಕವಾಗಿ ನನ್ನ ಪ್ರಯತ್ನವನ್ನು ನಾನು ಇದರಲ್ಲಿ ಮಾಡಿದ್ದೀನಿ. ನನಗೆ ಅವಕಾಶ, ನನಗೆ ಅದರಲ್ಲಿ ಅಷ್ಟು ಇದು ಕೊಟ್ಟಿದ್ದಾರೆ, ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಅವರು ಹಿರಿಯ ನಿರ್ದೇಶಕರು, 40-50 ಸಿನಿಮಾ ಮಾಡಿದವರಾದರೂ ನಾವರ ಎದುರು ಏನೂ ಅಲ್ಲ. ಆದರೆ ನನಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಸಂಭಾಷಣೆ ಬರೀಲಿಕ್ಕೆ, ಹಾಡು ಬರೀಲಿಕ್ಕೆ ಕೊಟ್ಟಿದ್ದಾರೆ. ನಾನು ಪ್ರಾಮಾಣಿಕವಾಗಿ ಮಾಡಿದ್ದೀನಿ. ತುಳು ಚಿತ್ರರಂಗಕ್ಕೆ ಖಂಡಿತ ಇದೊಂದು ದೊಡ್ಡ ಆಯಾಮವನ್ನು ಕೊಡ್ತದೆ ಹೇಳುವಂಥ ನಂಬಿಕೆ ನಮ್ಮದು. ನನ್ನ ನಾಟಕಗಳು ಈಗ ದುಬೈ ಆಗಲಿ, ಕುವೈಟ್ ಆಗಲಿ, ಖತಾರ್ ಆಗಲಿ, ಮಸ್ಕಟ್ ಆಗಲಿ, ಬಾರೇನ್ ಆಗಲಿ, ಈ ಕಡೆಯಲ್ಲೆಲ್ಲ ನಾವು ಧ್ವಜ ಹಾಕಿಕೊಂಡು ಬಂದಿದ್ದೆವು. ತುಳು ರಂಗಭೂಮಿಯ ಹೆಚ್ಚಿನ ದೇಶದಲ್ಲಿ ತುಳು ನಾಟಕದ ಪ್ರಥಮ ಧ್ವಜವನ್ನೇ ಹಾಕಿದ್ದು ನಮ್ಮ ತಂಡ. ಮತ್ತು ಹೊರ ದೇಶದಲ್ಲಿ ನಮ್ಮ ತುಳುವರು ನಾಟಕಕ್ಕೆ ಮತ್ತು ತುಳು ಸಿನಿಮಾಕ್ಕೆ ಇವಾಗ ನೀವು ನೋಡಿರ್ಬೋದು, ಇವಾಗ ಬಿಡುಗಡೆ ಆಗ್ತಿರೋ ಎಲ್ಲ ಸಿನಿಮಾಗಳು ಹೊರ ದೇಶದಲ್ಲಿ ಎಲ್ಲ ಬಿಡುಗಡೆ ಆಗ್ತಾಯಿದೆ. ನಮ್ಮ ತುಳುವರು ಮುಗಿಬಿದ್ದು ನೋಡ್ತಾ ಇದ್ದಾರೆ. ಮತ್ತು ನನಗೆ ನನ್ನ ನಾಟಕಕ್ಕೆ ಲಕ್ಷಾಂತರ ಅಭಿಮಾನಿಗಳಿದ್ದಾರೆ. ಈಗ ಮಹಾರಾಷ್ಟ್ರದಲ್ಲಿ ನಾನು ಒಮ್ಮೆ ಹೋದರೆ 1 ತಿಂಗಳು 30-40 ಪ್ರದರ್ಶನಗಳನ್ನು ಕೊಟ್ಟು ಬರ್ತಾನೆ. ಅದು ಮಹಾರಾಷ್ಟ್ರ ಆಗಲಿ, ಗುಜರಾತ್ ಆಗಲಿ, ಸಾಂಗ್ಲಿ ಆಗಲಿ, ಮೀರಜ್ ಆಗಲಿ, ಹುಬ್ಬಳ್ಳಿ, ಧಾರವಾಡ ಎಲ್ಲ ಕಡೆ ನಮ್ಮ ಇವರಿದ್ದಾರೆ, ಅಭಿಮಾನಿಗಳಿದ್ದಾರೆ. ಆದ ಕಾರಣ ಈ ಸಿನಿಮಾವನ್ನು ನಾನು ಎಲ್ಲಿಯೆಲ್ಲ ನನ್ನ 35 ವರ್ಷದ ಸಂಪರ್ಕದಲ್ಲಿ ನಾನು ಈ ನಾಟಕಗಳನ್ನು ಕೊಂಡೋಗಿದ್ದೇನೆ, ಅಲ್ಲಿ ಎಲ್ಲ ಇದನ್ನು ಬಿಡುಗಡೆ ಮಾಡುವಂಥ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೇನೆ ನಾನು. ನಮಸ್ಕಾರ.